ಆಯ್ತು ಬರ್ತೇವೆ. ದೇವರು ಒಳ್ಳೇದು ಮಾಡಲಿ. ನೋಡಿ, ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪುತ್ತೂರು ವಿಭಾಗದಲ್ಲಿ ಯಾರು ನಿವೃತ್ತಿಯನ್ನು ಹೊಂದಿ ಯಾರಿಗೆ ಗ್ರ್ಯಾಚ್ಯುಟಿಯನ್ನು ಕೊಡಬೇಕಿತ್ತ ಅದು ಸರ್ಕಾರದ ಕಡೆಯಿಂದ ಸಮಯಕ್ಕೆ ಸರಿಯಾಗಿ ಕೊಡದಂಥ ಒಂದು ಪರಿಸ್ಥಿತಿ ಮತ್ತು KSRTCಯ ನೌಕರರ ಸಮಸ್ಯೆಯ ಒಂದು ದೃಷ್ಟಿಯಿಂದ ಇಲ್ಲಿ ಭಾರತೀಯ ಮಜ್ದೂರ್ ಸಂಘದ ಕಡೆಯಿಂದ ಸರ್ಕಾರದ ಯಾವುದೇ ರೀತಿಯ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಕಿಳ್ಳೆ ಮೈದಾನದಲ್ಲಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಸರ್ಕಾರದ ಪರವಾಗಿ ಎಲ್ಲ ಧರಣಿ ನಿರತರಾಗಿರ್ತಕ್ಕಂಥ ಮಜ್ದೂರ್ ಸಂಘದ ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವರಲ್ಲಿ ನಾನು ವಿನಂತಿಯನ್ನು ಮಾಡಿರುವಂಥದ್ದು, 1 ತಿಂಗಳೊಳಗೆ ಈ ಗ್ರ್ಯಾಚ್ಯುಟಿಗಳು ಏನಿದೆ ಮತ್ತು ಅವರಿಗೆ ಏನೇನು ಪಾವತಿಗಳಾಗಬೇಕಿತ್ತ ಆ ಒಂದು ಪಾವತಿ ಮಾಡೋದಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರವು ಕೂಡ ಆ ರೀತಿಯ ಒಂದು ಇಚ್ಛಾಶಕ್ತಿಯನ್ನು, ನಿಗಮವು ಕೂಡ ಆ ರೀತಿಯ ಒಂದು ಇಚ್ಛಾಶಕ್ತಿಯನ್ನು ನೀಡಿ ಇವತ್ತು ಅದಕ್ಕೆ ಪೂರಕವಾಗಿ ಸುಮಾರು 220 ಕೋಟಿ ರೂಪಾಯಿಯ ಒಂದು ಮೊತ್ತವನ್ನು ಸರ್ಕಾರದ ಆಸ್ತಿಯನ್ನು ಅಡವಿಟ್ಟು ಈ ಒಂದು ನೌಕರು ಯಾರಿದ್ದಾರೆ ಅವರ ಕಷ್ಟ ಏನಿದೆ, ಅವರ ಸಮಸ್ಯೆ ಏನಿದೆ ಅದಕ್ಕೆ ಸ್ಪಂದಿಸಬೇಕು ಅನ್ನುವುದು ದಿಕ್ಕಿನಿಂದ ಇವತ್ತು ಸರ್ಕಾರದ ಕಡೆಯಿಂದಲೂ ಕೂಡ ನಿಗಮದ ಕಡೆಯಿಂದಲೂ ಆ ರೀತಿಯ ಪ್ರಯತ್ನಗಳಾಗಿದೆ. ಅದಕ್ಕಾಗಿ ನಾನು ಇಷ್ಟೇ ಹೇಳುವಂಥದ್ದು, ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು, 1 ತಿಂಗಳೊಳಗೆ ಇವತ್ತು ಏನೇನು ನಾವು ಆ ನೌಕರರಿದ್ದಾರ ಅವರಿಗೇನು ಪರಿಹಾರವನ್ನು ಕೊಡಬೇಕು ಆ ದೃಷ್ಟಿಯಿಂದ ಕೂಡ ಸರ್ಕಾರ ಆ ರೀತಿಯ ಒಂದು ಗಮನವನ್ನು ಕೊಟ್ಟು ಇವತ್ತು ಏನು ಧರಣಿದೆ ಅದನ್ನು ಹಿಂದೆ ಪಡ್ಕೊಳ್ಬೇಕು ಅನ್ನತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡ ಮೇರೆಗೆ ಅವರು ಕೂಡ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಧರಣಿಯನ್ನು ಹಿಂದಕ್ಕೆ ಪಡುವಂಥ ಕೆಲಸವನ್ನು ಮಾಡಿದರೆ. ಅದಕ್ಕಾಗಿ ಭಾರತೀಯ ಮಜ್ದೂರ್ ಸಂಘದ ಎಲ್ಲ ಸಂಘಟನೆ ಮತ್ತು ಇವತ್ತು ಧರಣಿ ಕೂತಿರತಕ್ಕಂಥ ಎಲ್ಲರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸಿ 1 ತಿಂಗಳೊಳಗೆ ಆ ಒಂದು ಪರಿಹಾರವನ್ನು ಅಥವಾ ಏನು ಸ್ಯಾಲರಿಗಳನ್ನು ಕೊಡಬೇಕಿತ್ತ ಆ ದಿಕ್ಕಿನಲ್ಲಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದಕ್ಕಾಗಿ ಪುತ್ತೂರು ತಾಲೂಕಿನ ಶಾಸಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸಂಬಂಧಪಟ್ಟಂಥ